ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಟ್ಸ್ ಸ್ನೋವಿಂಗ್. ನವೆಂಬರ್ ಫಸ್ಟಿಗೆ ಫಸ್ಟ್ ಸ್ನೋ ಆಗ್ತಾ ಇದೆ ಕೆನಡಾದಲ್ಲಿ. ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಹೊತ್ತಾಗಿದೆ, ಆಲ್ರೆಡಿ ಫುಲ್ ಕವರ್ ಆಗಿಬಿಟ್ಟಿದೆ ಚಳಿ. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಹಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ಹೊರಗಡೆ ಕೂತ್ಕೊಂಡಿದ್ದೀವಿ. ಇದ್ರ ಜೊತೆಗೆ ನಾನು ಫಸ್ಟಿಗೆ ಒಂದು ಹಾಕಿದ್ದೆ ಇವಾಗ ಏನು ವಿಡಿಯೋ, ಸ್ನೋ ಆಯಿತು ಇಲ್ಲಿ ಅಂತ. ಸೊ ಇವಾಗ ನೀವು ಹೊರಗಡೆ ನೋಡಿದ್ರೆ ಇಲ್ಲಿ ಎರಡು ಮೂರು ದಿನ ಹಿಂದೆ ಸ್ನೋ ಆಗಿತ್ತು ಇಲ್ಲಿ ಅಂತ ಹೇಳೋಕ್ಕೆ ಚಾನ್ಸ್ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಸೊ ಕೆನಡಾದು ವೆದರು ಅಷ್ಟು ಅನ್ಪ್ರೆಡಿಕ್ಟೇಬಲ್. ಇಲ್ಲಿ ನವೆಂಬರ್ ಫಸ್ಟಿಗೆ ಫಸ್ಟ್ ಸ್ನೋ ಆಯಿತು. ಫುಲ್ ನೈಟ್ ಸ್ನೋ ಆಗಿತ್ತು ಆ್ಯಂಡ್ ಫುಲ್ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿತ್ತು. ಮನೆಗಳ ಮೇಲೆಲ್ಲ ಫುಲ್ ಸ್ನೋ ಬಿದ್ದುಬಿಟ್ಟು ಫುಲ್ ವೈಟ್ ಆಗಿ ಕವರ್ ಆಗಿಬಿಟ್ಟಿತ್ತು. ಬಟ್ ಅಷ್ಟು ಬೇಗ ಇವಾಗ ಮತ್ತೆ ಹೋಗ್ಬಿಟ್ಟು ಅದು 0 ಡಿಗ್ರಿ -1 ಹೋಗಿತ್ತು. ಇವಾಗ ಮತ್ತೆ ಇವತ್ತು 20 ಡಿಗ್ರಿ ಇದೆ ಆಲ್ಮೋಸ್ಟ್. ಇವತ್ತು ನಾಳೆ ನಾಡಿದ್ದು ಎಲ್ಲ 19-20 ಸೊ 19, 20, 21 ಆ ಥರ ಇದೆ ಟೆಂಪ್ರೇಚರು. ಸೊ ಮತ್ತೆ ಸಮ್ಮರ್ ಥರ ಫೀಲ್ ಆಗ್ತಾ ಇದೆ. ಸೊ ಒಟ್ಟಿಗೆ ಸ್ನೋನೂ ಆಗ್ತಾ ಇರುತ್ತೆ, ಜೊತೆಗೆ ಒಂದೆರಡು ದಿನ ಬಿಟ್ಟು ಮತ್ತೆ ಸಮ್ಮರು ಬರುತ್ತೆ ಇಲ್ಲಿ. ಸೊ ಕೆನಡಾದ ವೆದರ್ ಹೇಳೋಕ್ಕೇ ಆಗಲ್ಲ ಹೆಂಗೆ ಅಂತ ಅಲ್ಲ ರೇಂಜ್. ಒಂದಿನ ಸ್ನೋ ಆಗುತ್ತೆ, ಒಂದಿನ ಸನ್ ಬರುತ್ತೆ, ಫುಲ್ ಸೆಕೆ ಆಗುತ್ತೆ ಅಲ್ವಾ. ಒಂದಿನ ಸೆಕೆ ಆಗೋದಿನ ಫ್ಯಾನ್ ಹಾಕೊಂಡು ಕೂರ್ಚೊಂದ ಇರೋಣ ಅಂತ ಆಗುತ್ತೆ. ಒಂದಿನ ಸ್ನೋ ಬೀಳ್ದಾಗ ಫ್ಯಾನ್ ಹಾಕೊಂಡು ಕೂರ್ಚೋ, ಬೇರೆ ಜಾಕೆಟ್ ಹಾಕೊಂಡು ಕೂರ್ಚೋಣ ಅಂತ ಅನ್ಸುತ್ತೆ. ಹೌದು, ಸ್ನೋ ಬಂದಾಗ ಜಾಕೆಟ್ ಹಾಕೊಂಡು ಕೂರೋಣ ಅಂತ ಅನ್ಸುತ್ತೆ, ಫುಲ್ ಸೆಕೆ ಆದಾಗ ಫ್ಯಾನ್ ಹಾಕೊಂಡು ಕೂರೋಣ ಅಂತ ಅನ್ಸುತ್ತೆ ಅವನಿಗೆ. ನನ್ನ ಟೈಟಲಲ್ಲಿ ಹಾಕಿದ್ದೆ ನಾನು, ಫ್ರೀ ಐಪ್ಯಾಡ್ ಸಿಕ್ಕಿದೆ ಅಂತ. ಅದು ಬಂದ್ಬಿಟ್ಟು ಸ್ಕೂಲಿಂದ ಸಿಕ್ಕಿರೋದು. ಸ್ಕೂಲ್ ಕಡೆಯಿಂದ ಸಿಕ್ಕಿರೋದು, ಟೊರೊಂಟೊ ಡಿಸ್ಟ್ರಿಕ್ಟ್ ಬೋರ್ಡ್ ಸ್ಕೂಲ್ ಬೋರ್ಡ್ ಕಡೆಯಿಂದ. ಅದು ಇಲ್ಲಿ ಏನು ಅಂದರೆ ಇವಾಗ ವರ್ಚುವಲ್ ಸ್ಕೂಲ್ ಶುರು ಇರೋದ್ರಿಂದ ವರ್ಚುವಲ್ ಸ್ಕೂಲಲ್ಲಿರೋ ಮಕ್ಕಳಿಗೆ ಇವಾಗ ಅವ್ರಿಗೆ ಆಬ್ವಿಯಸ್ಲಿ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡೋಕ್ಕೆ ಅವ್ರಿಗೆ ಡಿವೈಸ್ ಬೇಕಾಗುತ್ತೆ. ಸೊ ಹಾಗಾಗಿ ನಾವು ಸ್ಕೂಲಲ್ಲಿ ಅಪ್ಲೈ ಮಾಡಿದ್ರೆ ಅವರು ಸ್ಕೂಲಿಂದನೇ ಪ್ರೊವೈಡ್ ಮಾಡ್ತಾರೆ ಡಿವೈಸ್ ಕೂಡ. ನಮ್ಮ ಪರ್ಸ್ನಲ್ ಡಿವೈಸನ್ನು ಹಾಳು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ, ಅವರು ಆ ಡಿವೈಸಲ್ಲೇ ನಾವು ಯೂಸ್ ಮಾಡ್ಬೋದು. ಅದು ಬಂದುಬಿಟ್ಟು ಐದರ್ ಈ ಥರ ಒಂದು ಐಪ್ಯಾಡ್ ಕೊಡ್ತಾರೆ ಅಥವಾ ಕ್ರೋಮ್ ಬುಕ್ ಕೊಡ್ತಾರೆ. ಇವನಿಗೆ ಸದ್ಯಕ್ಕೆ ಈ ಡಿವೈಸ್ ಸಿಕ್ಕಿದೆ. ಇದರಲ್ಲಿ ಅಷ್ಟು ಕಂಫರ್ಟೇಬಲ್ ಆಗೋದಿಲ್ಲ ಅವನಿಗೆ ವರ್ಚುವಲ್ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ. ಸೊ ಅವನಿಗೆ ನಾವು ನಮ್ಮದು ಪರ್ಸ್ನಲ್ ಲ್ಯಾಪ್ಟಾಪಲ್ಲೇ ಮಾಡಿಸ್ತೀವಿ. ಬಟ್ ಇದರಲ್ಲಿ ಬೇರೆ ಎಲ್ಲ ವರ್ಚುವಲ್ ಲೈಬ್ರರಿ ಅಂತ ಇದೆ. ಆಮೇಲೆ ಕೆಲವೊಂದು ಆ್ಯಪ್ಸ್ಗಳು ಅಂದರೆ ಅವರ ಸ್ಕೂಲ್ ಕಡೆಯಿಂದ ಏನೇನೆಲ್ಲ ಅವರಿಗೆ ಕಲಿಯೋಕ್ಕೆ ಎಕ್ಸ್ಟ್ರಾ ವರ್ಚುವಲ್ ಲೈಬ್ರರಿ ಅಥವಾ ಬೇರೆ ಏನಾದರೂ ಕೆಲವೊಂದು ಈ ಪೋರ್ಟ್ಫೋಲಿಯೋ ಅಂತ ಅವ್ನು ಮಾಡಿರೋ ವರ್ಕನ್ನೆಲ್ಲ ಫೋಟೋ ತೆಗೆದುಬಿಟ್ಟು ಅದೊಂದು ಕಡೆ ಅಪ್ಲೋಡ್ ಮಾಡಬೇಕು. ಸೊ ಆ ಥರದ್ದೆಲ್ಲ ಇರುತ್ತೆ. ಸೊ ಅದೆಲ್ಲ ಇದರಲ್ಲಿದೆ. ಸೊ ಅದಕ್ಕೋಸ್ಕರ ಅಷ್ಟು ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿನ ಎಜುಕೇಷನ್ ಸಿಸ್ಟಮ್ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಲಿಂಕ್ ಹಾಕಿರ್ತೀನಿ, ನೀವು ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ. ಅಂದರೆ ಇಲ್ಲಿ ಕ್ಯಾಥಲಿಕ್ ಸ್ಕೂಲ್ ಮತ್ತು ಪಬ್ಲಿಕ್ ಸ್ಕೂಲ್ ಅಂತ ಇರುತ್ತೆ. ಕ್ಯಾಥಲಿಕ್ ಸ್ಟೂಡೆಂಟ್ಸ್ ಎಲ್ಲ ಕ್ಯಾಥಲಿಕ್ ಸ್ಕೂಲ್ಗೆ ಹೋಗಬೇಕು. ಕ್ಯಾಥಲಿಕ್ ಅಲ್ಲದೆ ಇರೋರು ಅಂದರೆ ಬೇರೆ ಯಾವುದೇ ರಿಲಿಜನ್ ಆಗಿದ್ರು ಅವರೆಲ್ಲರಿಗೂ ಪಬ್ಲಿಕ್ ಸ್ಕೂಲ್ ಅಂತ ಇರುತ್ತೆ. ಸೊ ಎಲ್ಲ ಮಕ್ಕಳು ಪಬ್ಲಿಕ್ ಸ್ಕೂಲ್ಗೆ ಹೋಗೋದು. ಆ್ಯಂಡ್ ಆಲ್ಸೋ ಯಾವ ಸ್ಕೂಲಿಗೆ ಬೇಕೋ ಆ ಸ್ಕೂಲ್ಗೆ ಹಾಕಂಗಿಲ್ಲ. ನಾವು ಯಾವ ಏರಿಯಾದಲ್ಲಿ ಇರ್ತೀವಿ, ಯಾವ ಪೋಸ್ಟ್ ಕೋಡಲ್ಲಿ ಇರ್ತೀವಿ, ಅದಕ್ಕೆ ಅಂತಲೇ ಒಂದು ಸ್ಕೂಲ್ ಇರುತ್ತೆ ಆ ಸರೌಂಡಿಂಗಲ್ಲೇ. ಸೊ ಅಲ್ಲಿನ ಆ ಪೋಸ್ಟ್ ಕೋಡ್ ಸರೌಂಡಿಂಗಲ್ಲಿ ಬರುವಂಥ ಎಲ್ಲ ಮಕ್ಕಳು ಆ ಸ್ಕೂಲ್ಗೆ ಹೋಗಬೇಕು. ಬೇರೆ ನಮಗೆ ಸ್ಕೂಲ್ ಚೇಂಜ್ ಮಾಡಬೇಕಂದ್ರೂ ಆಮೇಲೆ ಆ ಥರ ಡೈರೆಕ್ಟಾಗಿ ನಮಗೆ ಚೇಂಜ್ ಮಾಡೋಕ್ಕಾಗಲ್ಲ. ನಮಗೆ ಸ್ಕೂಲ್ ಚೇಂಜ್ ಮಾಡಬೇಕು ಅಂದರೆ ನಾವು ಆ ಏರಿಯಾಗೆ ಹೋಗಿ ಇರಬೇಕಾಗುತ್ತೆ. ಅಂದರೆ ನಾವು ನಮ್ಮ ಮನೇನೂ ಚೇಂಜ್ ಮಾಡಬೇಕು. ಸೊ ಆ ಥರ ಸಿಸ್ಟಮ್ ಇದೆ ಇಲ್ಲಿ. ಆ್ಯಂಡ್ ಆಲ್ಸೋ ಫ್ರೀ ಎಜುಕೇಷನ್ ನಿಮ್ಗೆ ಇಲ್ಲಿ KG ಕ್ಲಾಸಿಂದ ಹಿಡಿದು ಗ್ರೇಡ್ 12 ತನಕ, ಅಂದರೆ ಅದೇ ನಮ್ಮ PU ತನಕ ಆಲ್ಮೋಸ್ಟ್ ಫ್ರೀ ಎಜುಕೇಷನ್ನೇ ಇರುತ್ತೆ. ಆಮೇಲೆ ಇಲ್ಲಿ ಕಾಲೇಜ್ ಅಂದರೆ ನಾವೇನು ಡಿಗ್ರಿ ಎಲ್ಲ ಮಾಡ್ತೀವಿ ಅದಕ್ಕೆ ಮಾತ್ರ ಆಮೇಲೆ ಮುಂದೆ ನಾವು ಫೀಸ್ ಕೊಟ್ಬಿಟ್ಟು ಹೋಗಬೇಕು. ಸೊ ಅಲ್ಲಿ ತನಕ ಫ್ರೀ ಎಜುಕೇಷನ್ ಇದೆ ಇಲ್ಲಿ. ಫ್ರೀ ಆ್ಯಂಡ್ ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ ಅಲ್ಲ. ಆ್ಯಂಡ್ ನೀವು ತುಂಬ ಜನ ನನಗೆ ಹೇಳ್ತಾ ಇದ್ರಿ ನೀವು ಡೈಲಿ ವ್ಲಾಗ್ ಮಾಡಿ ಆಮೇಲೆ ಅಥವಾ ಡೈಲಿ ಒಂದು ವಾರಕ್ಕೊಂದು 2-3 ವೀಡಿಯೋಸ್ ಆದರೂ ಹಾಕಿ ಅಂತ ಹೇಳ್ತಾ ಇದ್ರಿ. ಬಟ್ ಇವನಿಗೆ ಕ್ಲಾಸ್ ಸ್ಟಾರ್ಟ್ ಆದಾಗಿಂದ ಆಬ್ವಿಯಸ್ಲಿ ವರ್ಚುವಲ್ ಕ್ಲಾಸ್, ಆನ್ಲೈನ್ ಕ್ಲಾಸ್, LKG ಆದ್ರೂ ಇನ್ನೂ ಒಂದು ಆಲ್ಮೋಸ್ಟ್ ಅವರು 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಇರುತ್ತೆ ಅದು. ಸೊ ಅದರಲ್ಲಿ ನನಗೆ ಫುಲ್ ನಂದು ಟೈಮ್ ಹೋಗ್ಬಿಡುತ್ತೆ. ಯಾಕಂದರೆ ಅವ್ನ ಪಕ್ಕದಲ್ಲೇ ಕೂತಿರ್ಬೇಕಾಗುತ್ತೆ. ಅವನಿಗೆ ಒಂದೊಂದ್ಸರಿ ಅದು ಮ್ಯೂಟ್ ಮಾಡೋದು, ಆಮೇಲೆ ಕೆಲವೊಂದ್ಸರಿ ಅವ್ರು ಏನು ಹೇಳ್ತಾರೆ ಅದು ಅವ್ನಿಗೊಂದು ಸ್ವಲ್ಪ
ಜಾಸ್ತಿ ಅರ್ಥ ಆಗೋದಿಲ್ಲ ಒಂದೊಂದ್ಸರಿ, ಯಾಕಂದರೆ ಅವ್ರದ್ದು ಇಲ್ಲಿ ಏನು ಆಕ್ಸೆಂಟ್ ಇದೆ ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಅವನಿಗೆ ಅದು ಅರ್ಥ ಮಾಡ್ಕೊಳ್ಳೋಕೆ ಒಂದೊಂದ್ಸರಿ ಕಷ್ಟ ಆಗುತ್ತೆ. ಆಬ್ವಿಯಸ್ಲಿ ತುಂಬ ಇಂಪ್ರೂವ್ ಆಗಿದೆ ಇವಾಗ, ಅವನ ಒಂದು ಅರ್ಥ ಮಾಡ್ಕೊಳ್ಳೋ ಒಂದು ಲೆವೆಲ್ ಜಾಸ್ತಿ ಆಗಿದೆ ಇವಾಗ. ಸೊ ಇವಾಗ ಅಡ್ಜಸ್ಟ್ ಆಗ್ತಾ ಇದ್ದಾನೆ, ಬಟ್ ಸ್ಟಿಲ್ ಅಂದ್ರೂ ಅವ್ನ ಪಕ್ಕದಲ್ಲೇ ಇರಬೇಕಾಗುತ್ತೆ ಏನು ಹೇಳ್ತಾರೆ ಏನಂತ ಕೇಳಿಸ್ಕೊಳ್ಳೋದಕ್ಕೆ. ಸೊ ನನಗೆ ಆಲ್ಮೋಸ್ಟ್ 9ರಿಂದ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗಿ 2 ಗಂಟೆ ತನಕ ಅಲ್ಲೇ ಫುಲ್ ಟೈಮ್ ಹೋಗ್ಬಿಡುತ್ತೆ ನಂದು. ಆಮೇಲೆ ಲಂಚ್ ಅದು ಇದು ಅಂತ ಹಾಗೆ ಯಾವಾಗ ಸಂಜೆ ಆಯಿತು ಯಾವಾಗ ರಾತ್ರಿ ಆಯಿತು ಅಂತಲೇ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾವು ಆಮೇಲೆ ವಿಡಿಯೋ ಮಾಡೋದೆಲ್ಲ ಒಂದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಅಲ್ಲ ರೇಂಜ್. ಕಂಟಿನ್ಯೂಸ್ ಆಗಿ ಇವಾಗ ಮಂಡೇ ಟು ಫ್ರೈಡೇ ಕ್ಲಾಸಸ್ ಇತ್ತು. ಲಾಸ್ಟ್ ವೀಕ್ ಒಂದು ಸ್ವಲ್ಪ ಇರಲಿಲ್ಲ, ಈ ವೀಕಲ್ಲಿ ಫುಲ್ ಮಂಡೇ ಟು ಫ್ರೈಡೇ ಕ್ಲಾಸ್ ಇದ್ದಿದ್ದರಿಂದ ನಮಗೆ ವಿಡಿಯೋ ಮಾಡೋದು ಒಂದು ಸ್ವಲ್ಪ ಕಷ್ಟ ಆಯಿತು ಅಲ್ವಾ. ಅದಕ್ಕೆ ಇವಾಗ ಮಾಡ್ತಾ ಇಲ್ಲಿ ಕೂತಿದ್ದೀವಿ. ಅವನ ಕೈ ನೋವಾಗಿದೆ ಅಂತ ಕೈನ ಹಿಂಗೆ ಆರತಿ ಹಿಡ್ಕೊಂಡು ಕೂತಿದ್ದಾನೆ. ಏನೋ ಒಂದು ಸಣ್ಣದು ತಾಗಿದ್ದು ಅದಕ್ಕೆ ಹೆಂಗೆ ಹಿಡ್ಕೊಂಡು ಕೂತಿದ್ದಾನೆ ನೋಡಲ್ಲಿ, ತೋರಿಸು. ಅವಾಗಿಂದ ಆ ಬೆರಳು ಮೂವೇ ಆಗ್ತಿಲ್ಲ, ಏನೋ ಒಂದು ದೊಡ್ಡ ತಾಗಿರೋ ಥರ ಹಿಂಗೇ ಹಿಡ್ಕೊಂಡು ಕೂತಿದ್ದಾನೆ ಅವಾಗಿಂದ. 9 to 2 o'clock ಆದ್ರೂ ಮಿಡ್ಲಲ್ಲಿ ಬ್ರೇಕ್ ಎಲ್ಲ ಕೊಡ್ತಾರೆ ತುಂಬಾನೇ. ಆ್ಯಂಡ್ ಲಂಚ್ ಬ್ರೇಕ್ 1 hour, ಆಮೇಲೆ ಹಾಗೆ ಒಂದು ಬ್ರೈನ್ ಬ್ರೇಕ್ ಅಂತ ಒಂದು 15 minutes ಹಾಗೆ ಬ್ರೇಕ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಡ್ಯಾನ್ಸ್ ಎಲ್ಲ ಮಾಡಿಸ್ತಾರೆ ಅವನ ಹತ್ರ. ಆ್ಯಂಡ್ ಒಂದು ಇವತ್ತು ಏನಾಯಿತು ಅದ್ರ ಬಗ್ಗೆ ನಾನೊಂದು ಅದನ್ನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ವಿಡಿಯೋ ಜೊತೆ ತೋರಿಸ್ತೀನಿ ಹೆಂಗೆ ಆಗುತ್ತೆ ಒಂದು ಆನ್ಲೈನ್ ಕ್ಲಾಸ್ ಅಂತ, ಸ್ಟಾರ್ಟಿಂಗ್ ಫ್ರಮ್ ದ ನ್ಯಾಷನಲ್ ಆ್ಯಂಥಮ್ ಎಂಡಿಂಗ್ ಗುಡ್ ಬೈ ಸಾಂಗ್ ತನಕ. ಅದನ್ನು ಹಾಕೋಣ ಅಲ್ವಾ, ನಿನ್ನ ಸ್ಕೂಲ್ ನಿನ್ನ ಕ್ಲಾಸ್ ಹೆಂಗಾಗುತ್ತೆ ಅನ್ನೋದು ವಿಡಿಯೋ ಹಾಕೋಣ. B. Oh, okay. That's a special letter too. Riyansh, what's your favorite letter? My favorite letter is Z. Oh, that's a fun letter. Zion Mother Yevon, you shared yours, but you can share it again. What's your favorite new letter, Yevon? Engine. Hang on. Riyansh, did you say ending or engine? Engine. Engine. Engine? Yes. Like like in a car? Yes. Alright. Engine. Fingers. Like this. I can show the number 10 in a 10 frame. 10 frame. I can show the number 10 in many ways. I can show the number 10 with tally marks. Like this. What is that? Tally marks. Bye, teacher. Bye. ಸೊ ಇದು ರೇಯಾನ್ಶ್ದು ಸ್ಕೂಲ್ದಾಗಿತ್ತು ಇವತ್ತು ಒಂದು ಕ್ಲಾಸು. ಟೀಚರ್ಸ್ ಡ್ಯಾನ್ಸ್ ಮಾಡ್ತಾರೆ. ಇಲ್ಲಿ ಹೆಂಗೆ ಅಂದ್ರೆ ಅವರು ಜಾಸ್ತಿ ಸ್ಟ್ರಿಕ್ಟ್ ಆಗಿ ಅಂದ್ರೆ ಬರ್ಸೋದು ಓದಿಸೋದು ಬರ್ಸೋದೆಲ್ಲ ತುಂಬಾ ಇಲ್ಲ. ಇಲ್ಲಿ ಏನಿದ್ರು ಫಸ್ಟ್ ಅವರು ಕಾನ್ಸಂಟ್ರೇಟ್ ಮಾಡೋದು ಓದೋದಕ್ಕೆ, ಅಂದ್ರೆ ಅವರಿಗೆ ಓದಕ್ಕೆ ಬರಬೇಕು ಫಸ್ಟ್, ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಜಾಸ್ತಿ ರೈಟಿಂಗ್ ಎಲ್ಲ ಏನೂ ಇರೋದಿಲ್ಲ. ಸೊ ಏನು ಹೇಳ್ಕೊಟ್ರು ಒಂಥರ ಫನ್ ವೇ ಅಲ್ಲೇ ಹೇಳ್ಕೊಡ್ತಾರೆ. ಅಂದ್ರೆ ಒಂದು ಏನೇ ಒಂದು ಆಕ್ಟಿವಿಟಿ ಆಗಿರ್ಬೋದು, 1 2 3 ಆಗಿರ್ಬೋದು, ಏನೇ ಹೇಳ್ಕೊಡೋದಾದ್ರೂ
ಒಂಥರ ಫುಲ್ ಫನ್ ಆಕ್ಟಿವಿಟಿ ಮಾಡಿ ಅವ್ರಿಗೆ ಖುಷಿ ಆಗೋ ಥರ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಈಗ ಅವ್ನು ಸ್ಕೂಲ್ಗೆ ಹೋದ್ರೂ ಏನು ಅಂತ ಸ್ಟ್ರಿಕ್ಟ್ ಅಂತ ಅದು ಸ್ಕೂಲ್ ಅಂತ ಅನ್ಸಲ್ಲ, ಒಂಥರ ಫುಲ್ ಏನೋ ಒಂದು ಪಿಕ್ನಿಕ್ ಹೋಗಿ ಬಂದಿರೋ ಥರ ಫೀಲ್ ಆಗುತ್ತೆ ಅಲ್ಲ. ಸೊ ಅವನಿಗೆ ಇಂಡಿಯಾದಲ್ಲೆಲ್ಲ ಆದ್ರೆ ಒಂದು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕೊಡ್ತಾರೆ. ಇಂಡಿಯಾದ ಮಾತ್ರ ವರ್ಷಕ್ಕೆ ಮತ್ತೆ ದಿಲ್ಲಿ ಬರೀತಿಲ್ಲ. ಅವ್ನು ಆಲ್ರೆಡಿ ಇಂಡಿಯಾದಲ್ಲಿ ಇರ್ಬೇಕಾದ್ರೆ ಅವ್ನು ನರ್ಸರಿಗೆ ಹೋಗ್ತಿದ್ದ, ಅಲ್ಲೇನೆ ಅವನಿಗೆ ಅಲ್ಲಿ ಬರೆಯಕ್ಕೆಲ್ಲ ಕೊಡ್ತಾ ಇದ್ರು. ಸೊ ಅದಕ್ಕೆ ಅವ್ನು ಹೇಳ್ತಾನೆ ಇಲ್ಲಿ, ಅದಕ್ಕೆ ಅವ್ನು ಹೇಳ್ತಾನೆ ಅಲ್ಲೆಲ್ಲಾದ್ರೂ ಬರೆಯಕ್ ಕೊಡ್ತಿದ್ರು, ಇಲ್ಲಿ ಬರ್ಸೋದೇ ಇಲ್ಲ, ಇಲ್ಲೆಲ್ಲ ಬರೀ ಆಟ ಆಡೋದು. ಸೊ ಫುಲ್ ಮಜಾ ಆಗುತ್ತೆ ನಂಗೆ ಅಂತ ಅವನಿಗೆ ಫುಲ್ ಖುಷಿ ಆಗುತ್ತೆ ಅಲ್ಲ ರೀ ಅಂಜು. ಬಟ್ ಇವಾಗ ಇಂಡಿಯಾಗೆ ಹೋಗೋದು ಬೇಡವಾಗಿದ್ರೆ ಇಲ್ಲೇ ಇರ್ತೀಯ. ಸ್ಕೂಲ್ ಹೆಂಗು ಹೋಮ್ವರ್ಕ್ ಎಲ್ಲ ಜಾಸ್ತಿ ಕೊಡಲ್ಲ, ಫುಲ್ ಮಜಾ ಮಾಡ್ಬೋದು. ಇಲ್ಲೇ ಇರ್ತೀಯಾ? ಇಲ್ಲೇ ಇರ್ತೀಯಾ? ಹೋಗ್ತೀಯಾ ಇಂಡಿಯಾಗೆ? ಇಲ್ಲೇ ಇರ್ತೀಯಾ? ಇಲ್ಲೇ ಇರ್ತೀಯಾ? ಓಕೆ, ನಾವೆಲ್ಲ ಇಂಡಿಯಾಗೆ ಹೋಗ್ತೀವಿ, ನೀನ್ ಇಲ್ಲೇ ಇರು. ಓಕೆನಾ? ಬೇಡವಾ? ಮತ್ತೆ ಸರಿಯಾಗಿ ಹೇಳ್ಬೇಕು. ನೀವು ಇಂಡಿಯಾದಲ್ಲಿ ನಾನು ಇಂಡಿಯಾದಕ್ಕೆ ಸ್ಕೂಲ್ಗೆ ಹೋಗಲ್ಲ. ಹೌದಾ? ಓಕೆ ಸರಿ. ನಾನು ಇಲ್ಲೇ ಅಂಡ್ ಆಲ್ಸೋ ಇಲ್ಲಿ ಫ್ರೆಂಚ್ ಕೂಡ ಇದೆ. ಅಂದ್ರೆ ಈಗ ನಾವು ಇಲ್ಲೇ ಸೆಟಲ್ ಆಗೋದಾದ್ರೆ ಅಂತವರೆಲ್ಲ ಫ್ರೆಂಚ್ ಇದಕ್ಕೆ ಹಾಕ್ತಾರೆ, ಅಂದ್ರೆ ಫ್ರೆಂಚ್ ಇಮರ್ಷನ್ ಅಂತ ಇರುತ್ತೆ, ಅಂದ್ರೆ ಫ್ರೆಂಚ್ ಅಲ್ಲೇ ಹೇಳ್ಕೊಡ್ತಾರೆ. ಬಟ್ ನಾವು ಸ್ವಲ್ಪ ಟೈಮ್ ಎಲ್ಲ ಇರೋರಿಗೆ ಅದೆಲ್ಲ ಅಷ್ಟು ಬೆನಿಫಿಟ್ ಇಲ್ಲ ಅನ್ಸುತ್ತೆ. ಸೊ ಹಾಗಾಗಿ ನಾವು ಅದು ಫ್ರೆಂಚ್ಗೆಲ್ಲ ಹೋಗಿಲ್ಲ ಇವಾಗ ಸದ್ಯಕ್ಕೆ. ಇಂಗ್ಲಿಷ್ ಮಾತ್ರ ಸಾಕು ಅಂತ ಕಲ್ತ್ರೆ ಇವಾಗ ಅಲ್ಲ ರೀ. ಸೊ ಇದಾಗಿತ್ತು ನಮ್ದೊಂದು ಮೈಕ್ರೋ ವ್ಲಾಗ್. ನೀವು ತುಂಬಾ ಜನ ಡೈಲಿ ವ್ಲಾಗ್ ಮಾಡಿ ಅಂತ ಹೇಳಿದ್ರಿ, ಬಟ್ ಡೈಲಿ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಇನ್ಮೇಲೆ ನಾನು ಟೂ ಡೇಸ್ಗೊಂದ್ಸರಿ ನಾವು ಈ ತರ ಒಂದು ಸಣ್ಣ ಮೈಕ್ರೋ ವ್ಲಾಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಅಲ್ಲ ರೇಯಂಶ್? ರೇಯಂಶ್ ಮಾಡ್ತಾನೆ ಅಲ್ವಾ? ಸೊ ಈ ಒಂದು ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇನ್ನು ಮತ್ತೆ ನಮ್ಮ ವೀಕೆಂಡ್ ಹೆಂಗಾಯ್ತು ಅನ್ನೋ ವ್ಲಾಗ್ ನ ಮತ್ತೆ ಬೇಗ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿದ್ರಲ್ಲ ಒಂದು ಅಳೋ ಸೀನು, ಅದು ಯಾಕಾಗಿದ್ದು ಅಂದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಅದನ್ನ ನಾನು ಹೇಳಿದೆ ಅಂತ ಅವನಿಗೆ ಅಳು ಬಂದಿದ್ದು. ಹೇಳಪ್ಪ ಪುಣ್ಯಾತ್ಮ, ಹೇಳು, ನೀನೇ ಹೇಳು. ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದ ಸಿಗ್ತೀವಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಟಾಟಾ, ಬಾಯ್ ಬಾಯ್. ನಾನು ಅದನ್ನ ಹೇಳ್ದೆ ಅಂತ ಕಣ್ಣೀರ ಧಾರೆ ಸುರಿಸ್ಕೊಂಡು ಇವಾಗ ಫುಲ್ ದುಃಖದಲ್ಲಿ ಹೇಳಿದ್ದು ಅದನ್ನ ಇವಾಗ ಎಂಡ್ ಮಾಡಿರೋದು ವಿಡಿಯೋ ಅಲ್ವಾ? ಸ್ಮೈಲ್ ನಾವು ಇವಾಗ ನಗಡು, ಸ್ಮೈಲ್ ಪ್ಲೀಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್.